ಕರಾವಳಿಯೆಲ್ಲೆಡೆ ಇಂದು ಷಷ್ಠಿ ಮಹೋತ್ಸವದ ಸಂಭ್ರಮವಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪವಿತ್ರ ಪುಣ್ಯಕ್ಷೇತ್ರ ನಾಗಾರಾಧನೆಯ ಆಲಯ ಕುಡುಪಿನಲ್ಲಿರುವ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಕುಡುಪುವಿನ ಷಷ್ಠಿ ಸಂಭ್ರಮ ಮನೆ ಮಾಡಿದೆ. ಇಂದು ಬೆಳಗಿನಿಂದಲೇ ಶ್ರೀ ಕ್ಷೇತ್ರ ಕುಡುಪಿನಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಭಕ್ತರು ತಮ್ಮ ಇಷ್ಟಾರ್ಥ ನೆರವೇರಿಸಲು ಕ್ಷೇತ್ರದಲ್ಲಿ ವಿವಿಧ ಬಗೆಯ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿದ್ದಾರೆ. ಇನ್ನು ದೇವಾಲಯದಲ್ಲಿ ಕೂಡ ಷಷ್ಠಿ ಹಿನ್ನೆಲೆ ವಿಶೇಷ ಸಿದ್ಧತೆಗಳನ್ನು ಮಾಡಲಾಗಿತ್ತು. ಷಷ್ಠಿ ಹಿನ್ನೆಲೆ ರಥೋತ್ಸವದ ವಿಶೇಷವಾಗಿ ರಥವನ್ನು ಸಿಂಗರಿಸಲಾಗಿತ್ತು.